ತೀರು ಮುಖ್ಯಮಂತ್ರಿ ಆಡು ದಿನ ಬಂದಿದ ಗುಡಿಯರ್ನ ಮಕ್ಕ ಕಲ್ಲುಟ್ಟಿನ ಸ್ಥಾನ ಬಾರಿ ಕಾರ್ಣಿಕದ ಈ ಎಂಚಾಪಾರ್ತಲೆ ಆ ಸೈತನ್ನೆಲ್ಲ ಬಂದೆ ಮತ್ತೆ ಬಂತೇರು ಊರಿಗೆ ಬಂದಾಗ ಈಗ ಒಂದು ಸ್ವಾಗತ ಮಲ್ತೀರಿ ಮಕ್ಕಳು ಬೇಡಿಕೆ ದಿತ್ತೀರ ನೆಕ್ಸ್ಟ್ ಒಂದು ಮಲ್ಪ ಒಂದು ಖುಷಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ 24 ಗಂಟೆ ಕುಡಿಯುವ ನೀರಿನ ಯೋಜನೆಗೆ 2008ರಲ್ಲಿ ನಾನು ನಗರ ಅಭಿವೃದ್ಧಿ ಇಲಾಖೆಯ ಸಚಿವನಾಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಗ್ರಾಮೀಣ ಅಭಿವೃದ್ಧಿ ಮತ್ತು ನಗರ ಅಭಿವೃದ್ಧಿ ಇಲಾಖೆ ಮುಖಾಂತರ ಸುಮಾರು 2 ಹಂತದಲ್ಲಿ ಒಂದು 220 ಕೋಟಿ ಮತ್ತು 500 ಕೋಟಿ ರೂಪಾಯಲ್ಲಿ ರಾಜ್ಯ ಸರ್ಕಾರದ ಸಂಪುಟದ ಒಪ್ಪಿಗೆ ಪಡೆದುಕೊಂಡು ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಬಹುಶಃ ಇದು ನೇತ್ರಾವತಿಯಿಂದ ತುಂಬೆಗೆ ಕೊಣಾಜೆಗೆ ನೀರು ತಂದು ಅಲ್ಲಿ ಅದನ್ನು ಶುದ್ಧೀಕರಣಗೊಳಿಸಿ ಅದರ ಉದ್ದಗಲಕ್ಕೂ ಮುಖ್ಯವಾದ ಪೈಪನ್ನು ಅಳವಡಿಸುವಂಥದ್ದು. ಬಹುಶಃ ಅದು JJM ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಪ್ರತಿಯೊಂದು ಕಡೆ ಕೂಡ ಇವತ್ತು ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಿಂದ ತಳಮಟ್ಟದ 2ನೇ ಹಂತದ ಆ ಟ್ಯಾಂಕಿಗೆ ಸಪ್ಲೈ ಮಾಡುವಂತಹ ಮತ್ತು ಮನೆಗೆ ಪೈಪ್ಲೈನ್ ಹಾಕುವಂಥ ಯೋಜನೆ ಕೂಡ ಅನುದಾನ ಬಿಡುಗಡೆ ಮಾಡಿ ಅವತ್ತು ಬಹುಶಃ ಈ ಒಂದು ಕೋಟಿ ಪ್ರದೇಶ ನಾವು ಇವತ್ತು ಇದ್ದೇವೆ. ಇಂತಹ ನಮ್ಮ ಓವರ್ ಟ್ಯಾಂಕ್ ಮತ್ತು ಇಂಥ ಪೈಪ್ಲೈನ್ ಸಿಸ್ಟಮ್ ಇಡೀ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಇವತ್ತು ಕೆಲಸ ಇವತ್ತು ನಡೀತಾ ಇದೆ. ಅದು ಕೆಲವೊಂದು ನಾವು ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಇವತ್ತು ಬಂದಂಥ ಸಂದರ್ಭ. ಸೊ ಕೋಟಿ ಪದವಿಗೆ ಈಗಾಗಲೇ ಅತಿ ಶೀಘ್ರದಲ್ಲೇ ನಾವು ಏನು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಇದೆ ಅದನ್ನು ನಾವು ಸಂಪರ್ಕಿಸಿಕೊಂಡು ಒಂದು ಟ್ರಯಲ್ ರೌಂಡಲ್ಲಿ ಇವತ್ತು ಕುಡಿಯುವ ನೀರಿನ ಯೋಜನೆಗೆ ಏನು ಇವತ್ತು ಅನುಷ್ಠಾನ ಮಾಡಲಿಕ್ಕೆ ಅದರ ಕ್ವಾಲಿಟಿ ಏನಿದೆ ಅದು ಎಷ್ಟು ಚೆನ್ನಾಗಿ ನಿರ್ವಹಣೆ ಆಗಿದೆ ಅಂತ ನೋಡಿಕೊಳ್ಳಲಿಕ್ಕೆ ನಾವು ಟ್ರಯಲ್ ರೌಂಡು ಆದಷ್ಟು ಬೇಗ ನಾವು ಕೊಟ್ಟಿದ್ದೇವೆ. ಮತ್ತು ಜನರ ಈಗಿನ ಒಂದು ನೀರಿನ ಸಮಸ್ಯೆ ಕೊಡೋದಕ್ಕಿಂತ ಪರಿಹಾರ ಇವತ್ತು ಆಗ್ತದೆ. ಇವತ್ತು ನಮ್ಮ ಕ್ಷೇತ್ರ ಎಲ್ಲ ಗ್ರಾಮದ ಇದನ್ನು ಕ್ರೋಢೀಕರಿಸಿಕೊಂಡು ಈಗ ಒಂದು ಮೀಟಿಂಗನ್ನು ಮೊನ್ನೆ ತಗೊಂಡಿದ್ದೇನೆ ಒಂದು 15 ದಿವಸ ಹಿಂದೆ. ಅವತ್ತು ನಾವು ಆದೇಶ ಮಾಡಿದ್ದೇವೆ ಎಲ್ಲ ಇಂಜಿನಿಯರ್ಗಳು ಪ್ರತಿ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟು ಎಷ್ಟು ಕೆಲಸ ಆಗಿದೆ ಯಾವುದು ಆಗಲಿಲ್ಲ ಇನ್ನೆಷ್ಟು ಆಗಬೇಕಂತೇಳಿ ಇದರ ಮುಂದಿನ ಸಭೆಯನ್ನು ಮುಂದಿನ 4 ಅಥವಾ 5ನೇ ತಾರೀಕಿಗೆ ಮಂಗಳೂರಿನಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯ ಪ್ರತಿನಿಧಿಗಳನ್ನು ಇಟ್ಟುಕೊಂಡು ಸಭೆ ನಡೆಸಿ ಇದಕ್ಕೆ ಸಂಪೂರ್ಣವಾಗಿ ಇದಕ್ಕೆ ಒಂದು ಅಂತಿಮ ರೂಪುಗೊಂಡು ಅತಿ ಶೀಘ್ರ ಉದ್ಘಾಟನೆಗೆ ನಾವು ಇವತ್ತು ತಯಾರಾಗ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರ ಸಹಕಾರವನ್ನು ಕೂಡ ಯಾಚಿಸ್ತೇನೆ. ಯಾರಿಗಾದರೂ ಇಂಥ ಕೆಲಸ ಕಾರ್ಯ ಆಗುವಾಗ ಏನಾದರೂ ಮೇಲಿಂದ ಯಾಕೆಂದರೆ ಈ ಕ್ಷೇತ್ರ ಉದ್ದಗಲಕ್ಕೆ ಆಗುವಾಗ ಕೂಡ ನಮಗೆಲ್ಲವೂ ಕೂಡ ಪ್ರತಿಯೊಂದು ನೋಡಲಿಕ್ಕೆ ಆಗೋದಿಲ್ಲ. ಇಂಥ ಟ್ಯಾಂಕ್ ಆಗುವ ಸಂದರ್ಭದಲ್ಲಿ ಅಥವಾ ಎಲ್ಲಿಯಾದರೂ ಪೈಪ್ಲೈನ್ ಆಗುವ ಸಂದರ್ಭದಲ್ಲಿ ಟ್ಯಾಂಕಿನ ಆ ಕಟ್ಟದಂಥ ಆಗಲಿಲ್ಲ ಅಥವಾ ಪೈಪ್ಲೈನನ್ನು ಮಣ್ಣಿನ ಅಡಿಯಲ್ಲಿ ಅನುಷ್ಠಾನ ಆಗಲಿ ಅಂತ ನಿರ್ಧರಿಸಿದೆ ದಯವಿಟ್ಟು ಅದೊಂದು ವಾಟ್ಸಪ್ ತೆಗೆದು ನಮಗೆ ಫೋಟೋ ತೆಗೆದು ನಮಗೆ ಕಳಿಸಬೇಕನ್ನಂತ ಕೇಳಲಿಕ್ಕೆ ನಾನು ಬಯಸ್ತೇನೆ. ತಕ್ಷಣ ಅದಕ್ಕೆ ಪರಿಹಾರ ಕಾಣುವಂಥ ವ್ಯವಸ್ಥೆ ಕೂಡ ನಾವು ಅದನ್ನು ಮಾಡಿ ಯಾರು ಏನಾದರೂ ಕಲ್ಪನೆ ಮಾಡಿದಲ್ಲಿ ಅವ್ರಿಗೆ ಕ್ರಮವನ್ನು ಕೂಡ ಕ್ರಮ ಕೈಗೊಳ್ಳಲಾಗುವುದು. ಈಗಲೇ ತಾಕಟ್ಟಿಗೆ ಸಂಬಂಧಪಟ್ಟಾಗೆ ಆ ಒಂದು ರಸ್ತೆ ಕೂಡ ಇವತ್ತು ಬಹುದಿನದಲ್ಲಿ ಬೇಡಿಕೆ ಇತ್ತು ಆ ಒಂದು ಪ್ರದೇಶಕ್ಕೆ, ಅಲ್ಲಿ ಕೂಡ ಇವತ್ತು ಭೇಟಿ ಕೊಟ್ಟು ಆ ಕೆಲಸವನ್ನು ಕೂಡ ಅತಿ ಶೀಘ್ರ ನಾವು ಪ್ರಾರಂಭಿಸ್ತೇವೆ. ಹೌದು, ಬಹುಶಃ ನಮ್ಮ ವಿಷಯದ ಉದ್ದ ಬೇರೆ ಬೇರೆ ಕಡೆ ಇದೆ. ಈಗ ಕೋಟಿ ಪದವಿ ಇದೆ, ಕಲ್ಲಗುಡ್ಡೆ, ಅಸೇಗೋಲಿ, ಇದು ಬರೀ ಕೊಣಾಜೆ ಗ್ರಾಮ ಪಂಚಾಯತ್, ದಾಸರಮೂಲೆ, ಇಲ್ಲೆಲ್ಲವೂ ಕೂಡ ಈ ರೀತಿಯ ಕೆಲಸ ಕಾರ್ಯಗಳಾಗಿದೆ. ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ 4-5 ಈ ರೀತಿ ಆ ಪ್ರದೇಶ ಅನುಗುಣವಾಗಿ ಇವತ್ತು ನಾವು ಟ್ಯಾಂಕನ್ನು ಇವತ್ತು ನಿರ್ಮಾಣ ಮಾಡಿದ್ದೇವೆ. ಅದಕ್ಕಾಗಿ ಇವತ್ತು ನಾನು ಕೋಟಿ ಪದವು, ಕಲ್ಲಗುಡ್ಡೆ, ದಾಸರಮೂಲೆ, ಅಸೇಗೋಲಿ ಈ ಒಂದು ಪ್ರದೇಶದ ರಸ್ತೆ ಮತ್ತು ಕುಡಿಯುವ ನೀರಿನ ಯೋಜನೆಯನ್ನು ನಾನು ಇವತ್ತು ಅದರ ಬಗ್ಗೆ ರಿವ್ಯೂ ಮಾಡಿಕೊಂಡು ಇದನ್ನೊಂದು ಸ್ಯಾಂಪಲ್ ಎಕ್ಸಾಂಪಲ್ ಆಗಿ ಮುಂದೆ ಮೀಟಿಂಗ್ನಲ್ಲಿ ಇಡೀ ಕ್ಷೇತ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಗ್ರಾಮದ ಅಸೇಗೋಲಿ ಸೈಟ್, ಈ ಅಸೇಗೋಲಿ ಸೈಟನ್ನು ಹಿಂದಿನ ಕಾಲದ ತಂದೆ ಶಾಸಕರಾಗಿದ್ದಾಗ ಇಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಔಟ್ ಸೈಡ್ ತಂದು ಇವತ್ತು ವಿತರಣೆ ಮಾಡಲಾಗಿದೆ. ಅವತ್ತು ಇದೀಗ ಬಹುಶಃ ಈಗ ಅತ್ಯಂತ ಅಭಿವೃದ್ಧಿಯ ಒಂದು ಹೌಸಿಂಗ್ ಸೈಟ್ ಕೂಡ ಇವತ್ತು ಆಗಿರುವಂಥದ್ದು. ಬಹುಶಃ ನಾನಿಲ್ಲಿ ಒಬ್ಬ ಪ್ರತಿನಿಧಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಂದೇ ಒಂದು ರಸ್ತೆ ಕೂಡ ಒಂದು ಎಲ್ಲ ಮಣ್ಣಿನ ರಸ್ತೆ ಅಲ್ಲದೆ ಯಾವ ರಸ್ತೆ ಡಾಮರೀಕರಣ ಇಲ್ಲ, ಕಾಂಕ್ರೀಟೀಕರಣ ಕೂಡ ಇರಲಿಲ್ಲ. ಇದೀಗ ಈ ಸಂಪೂರ್ಣವಾದ ಸೈಟನ್ನು ನೋಡುವಾಗ ಕಾಂಕ್ರೀಟ್ ರಸ್ತೆ ಇಲ್ಲದಂಥ ಯಾವುದೇ ಒಂದು ಪ್ರದೇಶ ಕೂಡ ಇವತ್ತು ಇಲ್ಲ. ಇದು ಆಗಬೇಕಾದ್ರೆ ಇಲ್ಲಿಯ ಸ್ಥಳೀಯ ಮಟ್ಟದ ನಮ್ಮೆಲ್ಲ ಮುಖಂಡರುಗಳು
ಅದು ಬಹುಶಃ ಚಂಚಲಾಕ್ಷಿ ಇರಲಿ, ಸೌಕತ್ ಇರಲಿ, ಪ್ರೇಮ್ ಇರಲಿ, ಅಚ್ಯುತ ಗಟ್ಟಿ ಇರಲಿ, ದೇವಾನಂದ ಶೆಟ್ಟಿ ಇರಲಿ, ಇಕ್ಬಾಲ್ ಇರಲಿ, ನಮ್ಮ ಎಲ್ಲಿಯ ವಲಯ ಅಧ್ಯಕ್ಷ ಸುನಿಲ್ ಅವರು, ಅದೇ ರೀತಿ ನಮ್ಮ ಯಾದವ್ ಅವರು ಮತ್ತು ನಮ್ಮ ರೆಹಮಾನ್ ಅವರು, ಯಾರ್ಯಾರು ಬಹುಶಃ ನಮ್ಮ ಜೊತೆ ಇವತ್ತಿದ್ದಾರೆ. ಬೇರೆ ನಮ್ಮ ರವಿ ಅವರು, ರವಿ ಡಿಸೋಜರ್ ಅವರು, ಖಾದರ್ ಅವರು, ಇವರೆಲ್ಲರೂ ಬಹುಶಃ ನಮ್ಮ ವಾಜೀರ್ ಅವರು ಆಗಿಂದಾಗೆ, ಮತ್ತು ನಮ್ಮ ಸಂತೋಷ್ ಶೆಟ್ಟಿ ಸೇಗೋಲಿ ಅವ್ರು ನಮ್ಮ ಜೊತೆ ಅವರು ನೇತೃತ್ವ ವಹಿಸಿದ ಸಂದರ್ಭದಲ್ಲಿ ಇವರೆಲ್ಲರ ಆ ಒಂದು ಆಗಿಂದಾಗೆ ಪ್ರಯತ್ನ ಮತ್ತು ಬೇಡಿಕೆ ಇಟ್ಟ ಕಾರಣ ಹಂತವಾಗಿ ಎಲ್ಲ ರಸ್ತೆ ಕೂಡ ಡೆವಲಪ್ ಆಗಿದೆ. ರಸ್ತೆ ಡೆವಲಪ್ ತಕ್ಷಣ ಸಂದರ್ಭದಲ್ಲಿ ಕುಡಿಯುವ ನೀರಿನ ಯೋಜನೆ ಕೂಡ ಭಾಳಷ್ಟು ಬೇಡಿಕೆ ಇತ್ತು. ಅದಕ್ಕಾಗಿ ನಾನು ಇಡೀ ಕ್ಷೇತ್ರಕ್ಕೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಹಾಗೂ JJM ಯೋಜನೆ ಅಡಿಯಲ್ಲಿ ಮತ್ತು ಸಲಹೆ ಮಠ ಅನ್ನೋ ಮುಖಾಂತರ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗಿ ಕೂಡ ಇವತ್ತು ನಾವು ಇಲ್ಲಿ ಯೋಜನೆ ರೂಪಿಸಿದ್ದೇವೆ. ಇದೀಗ ನಾವೇನು ಅಸೇಗೋಲಿಯಲ್ಲಿ ಏನಿತ್ತು ಟ್ಯಾಂಕನ್ನು ಇವತ್ತು ನಿರ್ಮಾಣ ಮಾಡಿದ್ದೇವೆ, ಅದನ್ನು ಇವತ್ತು ವೀಕ್ಷಣೆ ಮಾಡಿ ಇವತ್ತು ಬಹುಶಃ ನಮಗೆ ಈಗಾಗಲೇ ಕುಡಿಯೋ ನೀರಿನ ಸಮಸ್ಯೆ ಇದ್ದ ಕಾರಣ ಇದು ಸಂಪೂರ್ಣವಾಗಿ ನಾವು ಇವತ್ತು ಉದ್ಘಾಟನೆ ಮಾಡದಿದ್ದರೂ ಕೂಡ ಸ್ಥಳೀಯ ಮಟ್ಟಕ್ಕೆ ಜನರಿಗೆ ತೊಂದರೆ ಆಗಬಾರ್ದಂತ ಹೇಳಿ ಎಲ್ಲ ನಮ್ಮ ಜನಪ್ರತಿನಿಧಿ ಮತ್ತು ಈ ಸ್ಥಳೀಯ ಮುಖಂಡರುಗಳು ಆ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ನಾವೀಗ ನೇರವಾಗಿ ತುಂಬೆ ನೀರನ್ನು ಈಗ ನೇರವಾಗಿ ನಾವು ಕನೆಕ್ಷನ್ ನಾವು ಕೊಟ್ಟಿರ್ತೇವೆ. ಅದು ತಾತ್ಕಾಲಿಕವಾಗಿ ಹೇಗೆ ರನ್ ಆಗ್ತದೆ ನೋಡಿಕೊಳ್ಳಲಿಕ್ಕೆ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಕೂಡ ಸಿಸ್ಟಮ್ಯಾಟಿಕ್ ಮಾಡಿ ಬಹುಶಃ ಅಧಿಕೃತವಾದ ಉದ್ಘಾಟನೆ ಮುಂದೆ ಮಾಡಲಾಗುವುದು. ನಾನೆಲ್ಲ ನಮ್ಮ ಸ್ಥಳೀಯ ಮುಖಂಡರಿಗೆ ಮತ್ತು ಊರ ಜನರಿಗೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಲೇ ಬಯಸ್ತೇನೆ. ಪ್ರಥಮ ಬಾರಿಗೆ ನಮ್ಮ ಅಸೇಗೋಲಿ ಸೈಟ್ನಲ್ಲಿ ಶಾಸಕರ ಅನುದಾನದಿಂದ 12.5 ಲಕ್ಷದ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ರಸ್ತೆಯನ್ನು ಮಾಡಿಕೊಟ್ಟಿರುತ್ತಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನೀಡುತ್ತಿದ್ದೇನೆ. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಪ್ರದೇಶಗಳಾದ ಕೋಟಿಪದವು, ಪರಂಡೆ, ಅಸೇಗೋಲಿ, ತಾಕಟ್ಟೆ ಮತ್ತು ತಿಬ್ಲೆಪದು ಮುಂತಾದ ಪ್ರದೇಶಗಳಿಗೆ ಕುಡಿಯುವ ನೀರಿಗೆ ತೀವ್ರವಾದ ಅಭಾವ ಇರುವುದರಿಂದ ಈಗಾಗಲೇ ನಾವು ಈ ಪ್ರದೇಶದ ಎಲ್ಲ ನಮ್ಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರುಗಳು ಎಲ್ಲರೂ ಸೇರಿ ಮಾನ್ಯ ಸಭಾಧ್ಯಕ್ಷರಾದ UT ಖಾದರಲ್ಲಿ ಒಂದು ಮನವಿ ಮಾಡಿದಾಗ ಅವರು ಈ ನಮ್ಮ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಾದ ಅಲ್ಲಲ್ಲಿ ಏನು ನಾವು ಈಗ ಟಾಂಕಿಯನ್ನು ನಿರ್ಮಾಣ ಮಾಡಿದ್ದೇವೆ, ಅದಕ್ಕೆ ಈಗ ತಾತ್ಕಾಲಿಕ ನೆಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಅಧಿಕಾರಿಗಳ ಸಭೆ ಕರೆದು ಈಗಾಗಲೇ ಸೂಚನೆ ನೀಡಿದ್ದಾರೆ. ಆ ಪ್ರಯುಕ್ತ ಮಾನ್ಯ ಸಭಾಧ್ಯಕ್ಷರು ನಮ್ಮ ಕ್ಷೇತ್ರ ಎಲ್ಲ ಅವರ ಕೊಣಾಜೆ ಪರಿಸರದ ಬೇರೆ ಬೇರೆ ಕಡೆಗಳಲ್ಲಿ ಆ ಟ್ಯಾಂಕರ್ಗಳನ್ನು ಪರಿಶೀಲನೆ ಮಾಡಿ ತಾತ್ಕಾಲಿಕ ನೆಲೆಯಲ್ಲಿ ಈಗ ಒಂದು ನೀರನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಪ್ರಯುಕ್ತ ಅವರಿಗೆ ಮೊದಲನೇದಾಗಿ ನಾನು ನಮ್ಮ ಎಲ್ಲ ಈ ಕೊಣಾಜೆ ಪರಿಸರದ ಮತ್ತು ಎಲ್ಲ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಸನ್ಮಾನ್ಯ UT ಖಾದರ್ ಅವರಿಗೆ. ಅದೇ ರೀತಿ ಅಸೇಗೋಲಿ ಮತ್ತು ತಿಬ್ಲೆಪದ ಪ್ರದೇಶಕ್ಕೆ ಸಣ್ಣ ಪುಟ್ಟ ಒಂದು ತಾಂತ್ರಿಕ ಇಲ್ಲಿ ರಸ್ತೆ ನಿರ್ಮಾಣಗೊಂಡ ಸಂದರ್ಭದಲ್ಲಿ ಆ ಪೈಪ್ ಹೊಡೆದು ಹೋಗಿದೆ, ಅದನ್ನೀಗ ಸರಿಪಡಿಸಿ ಕೂಡಲೇ ಅಸೇಗೋಲಿ ಮತ್ತು ತಿಬ್ಲೆಪದಗೂ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು ಸೂಚನೆ ನೀಡಿದ್ದಾರೆ. ಆ ಪ್ರಯುಕ್ತ ನಾವು ಕಾರ್ಯೋನ್ಮುಖರಾಗ್ತೇವೆ. ಅದೇ ರೀತಿ ಈಗಾಗಲೇ ಪರಂಡೆ, ಅಡ್ಕಾರ ಪಡಪು, ಕೊಣಾಜೆ ಪದವು ಮತ್ತು ಕೋಟಿಪದವು ಮತ್ತು ತಾಕಟ್ಟೆ ಮುಂತಾದ ಈಗಾಗಲೇ ತಾತ್ಕಾಲಿಕವಾಗಿ ನೀರನ್ನು ಈಗಾಗಲೇ ಅಲ್ಲಿ ಪ್ರಾಯೋಗಿಕವಾಗಿ ಮಾಡಿದ್ದಾರೆ. ಅಲ್ಲಿಗೆ ಈಗ ಸರಾಗವಾಗಿ ನೀರು ಹೋಗ್ತಾ ಇದೆ. ಮುಂದಿನ ದಿನ ಒಂದು 2-4 ದಿವಸದಲ್ಲಿ ಅಸೇಗೋಲಿ ಮತ್ತು ತಿಬ್ಲೆಪದವಿಗೆ ಏನು ಆ ತಾಂತ್ರಿಕ ಏನು ಸಮಸ್ಯೆ ಉಂಟು ಅದನ್ನು ಸರಿಪಡಿಸಿ ಇಲ್ಲಿಗೂ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಮಗದೊಮ್ಮೆ ಅವರಿಗೆ ಈ ನಮ್ಮ ಎಲ್ಲ ಈ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ಬೇಕಾಗಿ ಅವರಿಗೊಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಮತ್ತು ಅವರು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.